ರಿಷಬ್ ಶೆಟ್ಟಿ ಇತ್ತೀಚೆಗೆ ಪಾಲ್ಗೊಂಡ ಹರಕೆಯ ಕೋಲದ ಬಗ್ಗೆ ವಿವಾದ ವ್ಯಕ್ತವಾಗಿದ್ದು, ಕೋಲದ ಸಂದರ್ಭದಲ್ಲಿ ದೈವ ನರ್ತಕನ ವರ್ತನೆಯಲ್ಲಿ ದೈವಾರಾಧಕ ತಮ್ಮಣ್ಣ ಶೆಟ್ಟಿ ಸೇರಿ ಹಲವರು ವಿರೋಧಿಸಿದ್ದಾರೆ. ಈ ಹಿನ್ನೆಲೆ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟನೆ ನೀಡಿರುವ ಆಡಳಿತ ಮಂಡಳಿ ಕದ್ರಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದೆ. ಮಂಗಳೂರಿನಲ್ಲಿ ರಿಷಬ್ ಶೆಟ್ಟಿ ಹರಕೆಯ ನೇಮೋತ್ಸವ ನಡೆದಾಗ ಕೋಲದ ಕೆಲ ದೃಶ್ಯಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದ್ದವು. ಈ ವೇಳೆ ದೈವ ನರ್ತಕನ ವರ್ತನೆಯ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನ ಮಾಡಲಾಗಿತ್ತು. ಈ ಕುರಿತು ಜಾರಂದಯ ಬಂಟ ಮತ್ತು ವಾರಾಹಿ ಪಂಜುರ್ಲಿ ಕ್ಷೇತ್ರದ ಆಡಳಿತ ಸಮಿತಿ ಕದ್ರಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದೆ. ಅಷ್ಟೇ ಅಲ್ಲದೆ ದೈವಸ್ಥಾನದಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಕೆಲವೊಂದು ವ್ಯಕ್ತಿಗಳು ಮಾತ್ರ ಈ ಕ್ಷೇತ್ರದ ಬಗ್ಗೆ, ದೈವ ನರ್ತಕರ ಬಗ್ಗೆ, ನಾವು ಮಾಡಿದಂತಹ ನೇಮದ ಬಗ್ಗೆ ದೂರನ್ನು ಕೊಟ್ಟಿದ್ದಾರೆ. ಇದರ ಮೊದಲೇ ದೈವದತ್ತರವೇ ನಾವು ಕೇಳಿದಂತಹ ಮಾತು, ಸಾಮಾಜಿಕ ಜಾಲತಾಣಗಳಲ್ಲಿ ಇಂಥದ್ದು ಬಂದರೆ ಏನು ಮಾಡಬೇಕು ಎಂದು ಕೇಳಿದಾಗ ದೈವ ನೀವು ಮಾತನಾಡಬೇಡಿ, ನಾನು ಉತ್ತರಿಸುತ್ತೇನೆ ಅಂತ ಹೇಳಿದಂತಹ ಮಾತು. ಆದ್ದರಿಂದ ಮೊನ್ನೆ ಶುಕ್ರವಾರ ಮಧ್ಯಾಹ್ನದವರೆಗೆ ನಾವು ಯಾವ ರೀತಿಯಲ್ಲಿ ಯಾವುದೇ ಸಾಮಾಜಿಕ ಜಾಲತಾಣಗಳಲ್ಲಿ ಯಾವುದೇ ಮಾಧ್ಯಮಗಳಲ್ಲಿ ಮಾತನಾಡದೆ ದೈವದ ಮೊರೆಯನ್ನೇ ಹೋಗುತ್ತಿದ್ದೆವು. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಕಾಲ ಪಾಠವನ್ನು ಕಲಿಸಬೇಕಾಗ್ತದೆ ಎಂಬಂತಹ ಸ್ಮರಣೆಯಿಂದ ಶುಕ್ರವಾರ ರಾತ್ರಿ ಬಂದು ದೈವದ ಚರಣಕ್ಕೆ ನಮಸ್ಕಾರ ಮಾಡಿ ನಿನ್ನೆ ಕೆಲವು ಟಿವಿ ಮಾಧ್ಯಮಗಳಲ್ಲಿ ನಾವು ಮಾತನಾಡಿ, ಇಲ್ಲ ಕ್ಷೇತ್ರದಲ್ಲಿ ಸ್ಪಷ್ಟೀಕರಣ ಕೊಡಲೇಬೇಕು ಎಂದು ಹೇಳಿದ ಕಾರಣ ದೈವದ ಅನುಗ್ರಹವನ್ನು ಪ್ರಾರ್ಥನೆಯ ಮುಖಾಂತರ ನಾವು ತೆಗೆದುಕೊಂಡು ಮಾಧ್ಯಮದಲ್ಲಿ ಮಾತನಾಡಲಿಕ್ಕೆ ನಾವು ಹೊರಟಿದ್ದೇವೆ. ನಾವು ಮಾತನಾಡುವಂತಹ ಪ್ರತಿಯೊಂದು ಮಾತು ಆ ದೈವದ ಮಾತಾಗಿರಲಿ, ನಮ್ಮಿಂದ ಯಾವುದೇ ತಪ್ಪು ಮಾತಿನಲ್ಲಿ ಬರದಿರಲಿ. ಎಷ್ಟು ಮನಸ್ಸಿಗೆ ನೋವಾದರೂ, ಎಷ್ಟು ನಮ್ಮ ಮರ್ಯಾದೆಯನ್ನು ಟಿವಿ ಮಾಧ್ಯಮದಲ್ಲಿ ತೆಗೆದರು, ಈ ಕ್ಷೇತ್ರಕ್ಕೆ ಅಷ್ಟೊಂದು ಅಪಚಾರವನ್ನು ಮಾತನಾಡಿದ್ರು, ಇಲ್ಲಿರುವಷ್ಟು ಮಂದಿ ಒಂದು ಕಿಸೆಗೂ ಹೆಚ್ಚಿನ ಹಣವನ್ನಾಗಲಿ ಅಥವಾ ನಮ್ಮ ಯಾವುದೇ ಆಸೆಯಿಂದ ಮಾಡದೆ ಯಾರೋ ಒಬ್ಬರು ಹರಕೆ ಹಾಕಿದ್ದಾರೆ, ನಮ್ಮ ದೈವಗಳು ಚಂದದಲ್ಲಿ ಇರ್ತದೆ ಎಂಬಂತಹ ಭಾವನೆಯಿಂದ ನಾವು ಮಾಡಿದಂತಹ ಕೆಲಸ ದೈವಗಳು ಸ್ವೀಕಾರ ಮಾಡಿದೆ. ಮಾನವ ಬಿಟ್ಟು ಬಿಡಿ, ದೈವಗಳು ಸ್ವೀಕಾರ ಮಾಡಿದೆ. ಆ ಮನಸ್ಸಿನಲ್ಲಿ ಬೇಜಾರಿನಲ್ಲಿ ನೊಂದು ಶಪಿಸಬೇಕೆಂತ ಹೇಳಿಲ್ಲ. ತಾಯಿಗೆ ಅವ್ಯಾಜ ಶಬ್ದಗಳಿಂದ ಬೈದ ನಂತರ ಪುನಃ ಹೋಗಿ ಕ್ಷಮೆ ಕೇಳುವಂತಹ ಕ್ರಮ ಇಲ್ಲ. ಪಂಜುರ್ಲಿ ಹೆಸರಿಗೆ ತಪ್ಪು ಅಂತ ಹೇಳಿದ್ದಾರೆ. ಈ ಕ್ಷೇತ್ರದಲ್ಲಿ ಯಾರು ವಾರಾಹಿ ಪಂಜುರ್ಲಿ ಹೆಸರಿಟ್ಟಿದ್ದಾರೋ ನಮಗೆ ಗೊತ್ತಿಲ್ಲ. ಅದೆಷ್ಟು ವರ್ಷದಿಂದ ಈ ವಾರಾಹಿ ಪಂಜುರ್ಲಿ ಉಂಟಾ ಅಂತ ಗೊತ್ತಿಲ್ಲ, ಅಥವಾ ವಾರಾಹಿ ಬೇರೆ ಪಂಜುರ್ಲಿ ಬೇರೆ ಅಂತ ಅವರು ಹೇಳಿದ್ರು. ನಮಗೆ ತಾಯಿಗೆ ಯಾವ ಹೆಸರನ್ನು ಕರೆದ್ರು ನಮ್ಮ ತಾಯಿ ಒಬ್ಬಳೇ ತಾಯಿ. ಆದ್ದರಿಂದ ಜಾರಂದಾಯನಲ್ಲಿಯೂ ವಾರಾಹಿ ಪಂಜುರ್ಲಿಯಲ್ಲೂ ಮಾಡುವಂತಹ ಪ್ರಾರ್ಥನೆ, ನಾವಿದಿಷ್ಟು ಜನ ಯಾವುದೇ ಹೆಜ್ಜೆಯನ್ನು ತಪ್ಪಿ ನಡೆದಿಲ್ಲ. ಈ ಒಂದು ಮಣ್ಣನ್ನು ಮುಟ್ಟಿ ಈ ಮಣ್ಣಿನಲ್ಲಿ ನಿಂತು ಧೈರ್ಯದಲ್ಲಿ ಹೇಳುವಂತಹ ಮಾತು, ಒಂದೇ ಒಂದು ತಪ್ಪನ್ನು ನಾವು ಮಾಡಲಿಲ್ಲ. ಭಕ್ತ ಒಂದು ಸೇವೆಯನ್ನು ಕೊಟ್ಟಿದ್ದಾನೆ, ಅದನ್ನು ನಾವು ಸಮರ್ಪಿಸಿದ್ದೇವೆ. ಎಲ್ಲಾ ಕ್ಷೇತ್ರಗಳಲ್ಲಿ ಸೇವೆ ಬರ್ತದೆ, ಬ್ರಹ್ಮಕಲಶ ಆಗುವಾಗ ಎಲ್ಲೆಲ್ಲಿಂದ ಹಣ ಬರ್ತದೆ. ಆ ರೀತಿಯಲ್ಲಿ ಇಲ್ಲಿ ಸೇವೆ ಬಂದಿದೆ, ಸೇವೆಯನ್ನು ನಾವು ತಲುಪಿಸಿದ್ದೇವೆ. ಅದರಲ್ಲಿ ಯಾವುದೇ ರೀತಿಯ ಲೋಪಗಳು ಅಥವಾ ಉಪದ್ರಗಳು ನಮ್ಮಲ್ಲಿಲ್ಲ. ದೈವ ನರ್ತಕನ ಮೇಲೆ ಸಂಶಯ ನಮಗಿಲ್ಲ. ಅದು ದೈವ ಕುಣಿದರು, ಅದನ್ನು ಹೀಗೆ ಕುಣಿಬೇಕು ಹಾಗೆ ಕುಣಿಬೇಕು ಅಂತ ಹೇಳಲಿಕ್ಕೆ ಯಾರೂ ಇಲ್ಲ. ಅದು ದೈವಕ್ಕೆ ಬೇಕಾದಂಥದ್ದು. ಮತ್ತೆ ಈ ಕ್ಷೇತ್ರಕ್ಕೆ ಬೇಕಾದಂಥ ಆಡಳಿತ ಮಂಡಳಿ, ಈ ಕ್ಷೇತ್ರಕ್ಕೆ ಬೇಕಾದಂಥ ವ್ಯವಸ್ಥೆ, ಈ ಕ್ಷೇತ್ರಕ್ಕೆ ಬೇಕಾದಂಥ ತಂತ್ರಿವರಿಯರು ಎಲ್ಲರ ಅನುಮತಿಯಲ್ಲಿ ನಾವು ಮಾಡಿದ್ದು ನಮ್ಮ ಕ್ಷೇತ್ರದಲ್ಲಿ ಮಾಡಿದಂತಹ ಸೇವೆಯನ್ನ ಪರಿಪೂರ್ಣವಾಗಿ ಜಾರಂದಾಯನು ವಾರಾಹಿ ಪಂಜುರ್ಲಿ ಸ್ವೀಕಾರ ಮಾಡಿದ್ದಾರೆ. ಮಾತನಾಡಲಿಕ್ಕೆ ಜಾರಂದಾಯನು ವಾರಾಹಿ ಪಂಜುರ್ಲಿಯು ಅನುಗ್ರಹವನ್ನ ಕೊಡಬೇಕು. ಮಾತ್ರವಲ್ಲದೆ ಇಲ್ಲಿ ಕಂಡು ಬರಬೇಕು, ತಪ್ಪಿತಸ್ಥನಿಗೆ ಶಿಕ್ಷೆ ಆಗಲೇಬೇಕು. ಅದು ಯಾರೇ ಇರಲಿ, ತಪ್ಪು ಮಾಡಿ ಖಾಲಿ ಹೆಸರಿಗೋಸ್ಕರ ಮಾತ್ರ ತಪ್ಪುವನ್ನ ಮಾಡಿದ್ರೆ ಅವರವರು ಮಾತನಾಡಿದಂಥವರ ಕ್ಷೇತ್ರಕ್ಕೆ ನಾವು ಬರ್ತೇವೆ. ಅದು ಕೊಂಡಾನ ಇರ್ಬೋದು, ಷಣ್ಮುಖ ದೈವಸ್ಥಾನ ಇರ್ಬೋದು, ಅವರ ಮನೆತನದ ದೈವ ಇರ್ಬೋದು, ಅಲ್ಲಿಗೆ ನಾವು ಬರ್ತೇವೆ. ಹಣ್ಣು ಕಾಯಿ ಇಟ್ಕೊಂಡು ಪ್ರಾರ್ಥನೆಯನ್ನು ಅವರ ಮನೆಯ ದೈವದಲ್ಲಿಯೂ ಸಲ್ಲಿಸಲಿಕ್ಕೆ ನಾವು ತಯಾರಿದ್ದೇವೆ. ಆದರೆ ಯಾರೇ ಇರಲಿ, ದೈವಕ್ಕೆ ಅಪಚಾರ ಮಾಡಬೇಡಿ. ಹೆಸರನ್ನ ಹೇಳಿ ದೈವಕ್ಕೆ ಉಪದ್ರ ಆಗಿದೆ ಅಂತ ಹೇಳಿ ಇವರು ಇಡೀ ಟಿವಿ ಮಾಧ್ಯಮದಲ್ಲಿ ದೈವದ ಮರ್ಯಾದೆಯನ್ನು ತೆಗೆದಿದ್ದಾರೆ. ಅದನ್ನ ದೈವ ಏನು ಉತ್ತರ ಕೊಡ್ತದ ನಮಗೆ ಗೊತ್ತಿಲ್ಲ. ಪಂಜುರ್ಲಿಯು ಜಾರಂದಾಯನು ಹೇಳಿದ್ರು, ಕೆಲವು ಸಮಯದಲ್ಲಿ ಉತ್ತರವನ್ನು ಕೊಡ್ತೇನೆ ಹೇಳಿದ್ದಾರೆ. ಇನ್ನು ಈ ಮಾತು ಟಿವಿ ಮಾಧ್ಯಮದಲ್ಲಿ ಏನೆಲ್ಲ ಆಗ್ತದೆ ಅಂತ ಸಹ ಗೊತ್ತಿಲ್ಲ. ಆದ್ರೆ ಇನ್ನು ಮುಂದೆ ನಾವು ಯಾವುದೇ ಟಿವಿ ಮಾಧ್ಯಮಕ್ಕೆ ಬರುವುದಿಲ್ಲ. ಇದು ದೈವದ ಎದುರು ಮಾತನ್ನ ಹೇಳಿ ಆಯಿತು. ಒಂದು ತಪ್ಪಾದ್ರೆ ಆ ಕ್ಷೇತ್ರಕ್ಕೆ ಬಂದು ಮಾತನಾಡಬೇಕು. ನಾವು ಈ ದೈವಸ್ಥಾನದಲ್ಲಿ ಈಗ ಆ ವ್ಯಕ್ತಿಗಳಿಗೆ ಫೋನ್ ಮಾಡಿದ್ದೇವೆ, ಅವರು ಬರುವುದಿಲ್ಲ ಅಂತ ಹೇಳಿದ್ರು. ಅಷ್ಟು ಧೈರ್ಯ ಇದ್ರೆ ನಮ್ಮೊಟ್ಟಿಗೆ ನಿಂತು ಪ್ರಾರ್ಥನೆ ಮಾಡುವುದು. ನಮ್ಮಾಗೆ ಮಾನವರು ತಪ್ಪಾದ್ರೆ ಕ್ಷಮೆ ಕೇಳಬಹುದಿತ್ತು. ಅವರು ಏನೋ ಒಂದು ಹಣದ ಆಸೆಯೋ ಅಥವಾ ಏನೋ ಒಂದು ವಿಷಯದಲ್ಲಿ ಮಾಡಿದ್ದಾರೆ, ಇಲ್ಲಿ ಬಂದು ಕ್ಷಮೆಯನ್ನ ಕೇಳಬಹುದಿತ್ತು. ಅವರು ಬರಲಿಲ್ಲ. ಆದ್ರಿಂದ ಊರು ಸೇರಿ ನಾವೆಲ್ಲ ಕೈ ಮುಗಿದು ಜಾರಂದಾಯನಲ್ಲಿ ವಾರಾಹಿ ಪಂಜುರ್ಲಿಯಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ.
ದೇವರೇ ನಾವು ತಪ್ಪು ಮಾಡಲಿಲ್ಲ, ತಪ್ಪು ಮಾಡಿದವನಿಗೆ ದಯಮಾಡಿ ಶಿಕ್ಷೆಯನ್ನು ಕೊಡಬೇಕು, ಇನ್ನು ಮುಂದೆ ಅವನ ಮನಸ್ಸನ್ನು ಪರಿವರ್ತನೆ ಮಾಡಬೇಕು, ಇಂಥ ತಪ್ಪನ್ನು ಮಾಡದಂತೆ ಅವನಿಗೆ ಪ್ರಚೋದನೆಯನ್ನು ಮಾಡಬೇಕು, ಏನಿದ್ರೂ ದೈವಗಳಿಗೆ ಸಹಕಾರವನ್ನು ಮಾಡಲಿ, ದೈವಗಳ ನಡೆ ನುಡಿಗಳನ್ನು ರಕ್ಷಿಸಿ ನಮ್ಮನ್ನೆಲ್ಲರನ್ನ ಕಾಪಾಡಬೇಕು ಅಂತ ಈ ಸಂದರ್ಭದಲ್ಲಿ ಜಾರಂದಾಯಿನಲ್ಲಿಯೂ ವಾರಾಯಿ ಪಂಜುಲಿಯಲ್ಲೂ ನಾವು ನಂಬಿರುವಂಥ ಎಲ್ಲ ದೈವದೇವರ ಮೂಕಾಂಬಿಕೆಯಲ್ಲೂ ಅನುಗ್ರಹಕ್ಕಾಗಿ ಪ್ರಾರ್ಥಿಸಿ ಶಿರವಾಗಿ ನಮಿಸ್ತೇವೆ. ಸ್ವಾಮಿ ದೇವರೇ ತುಕ್ಕಳು ಏರು ಮಲ್ತೀರ ಗುರು